ಧಿಕ್ಕಾರ ಧಿಕ್ಕಾರ ಆಗಿರಬಹುದು. ಬಜೆಟ್ ನಲ್ಲಿ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ. ಇವತ್ತು ನಂಬರ್ 1 ಸಂಸತ್ತು ನಮ್ಮ ದೇಶದ್ದು. ನಮ್ಮ ಜಿಲ್ಲೆಯವರಾಗಿ ಏನು ಮಾತನಾಡ್ತಿಲ್ಲ. ನಮ್ಮ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗಿದೆ. ಜಿಲ್ಲೆಗೆ ಅಷ್ಟು ಸಾವಿರ ಕೋಟಿ ತಂದರೆ ಇಷ್ಟು ಸಾವಿರ ಕೋಟಿ ಸುಳ್ಳು ಹೇಳ್ತಾ ಇದ್ದಾರೆ. ಏನನ್ನು ಮಾಡಿಲ್ಲ. ಇಂತಹ ಸಂಸತ್ತು ನಮಗೆ ಬೇಡ. ಹಾಗಾಗಿ ನಾವು NSY ಸಂಘಟನೆ ವಿದ್ಯಾರ್ಥಿ ಕಾಂಗ್ರೆಸ್ ವತಿಯಿಂದ ಇವತ್ತು ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೇವೆ. ಆದರೆ ಮೇಡಮ್, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ನಮ್ಮ ಆಕ್ರೋಶ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾವು ಇಷ್ಟು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ, ಆದರೆ ಇಷ್ಟೊಂದು ಶಾಲಾ ಕಾಲೇಜುಗಳು ಈ ಜಿಲ್ಲೆಯಲ್ಲಿದೆ. ಆದರೆ ಎಷ್ಟು ಉದ್ಯೋಗವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನಮ್ಮ ರಾಜ್ಯಕ್ಕೆ ಇವರು ಭ್ರಷ್ಟರು. ನಮ್ಮ ರಾಜ್ಯಕ್ಕೆ ನೀಡಬೇಕಾದ ನೆರವನ್ನು ನೀಡ್ತಾ ಇಲ್ಲ. ನಮ್ಮ ತೆರಿಗೆ ಹಣವನ್ನು ನಮಗೆ ನೀಡಲಿಕ್ಕೆ ಇವರು ಹಿಂಜರಿತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯದ ನಂಬರ್ 1 ಸಂಸದ ಅಂತ ಹೇಳ್ತಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಕೊಡುಗೆ ಏನು? ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನ ತಾವು ಅವರ ಉತ್ತಮವಾದ ಸಂಸದ ಅಂತ ಹೇಳಿ ಕರಿತೀರಾ. ಆದ್ರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಇವತ್ತು ನಮ್ಮ ಬಂಧುಗಳೇ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಅವರ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದಿದ್ದೀವಿ. ವಿಷಯ ಏನಂತ ಹೇಳಿದ್ರೆ, ಇವಾಗ ಸರ್ಕಾರ 100 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಟ್ಟಿದ್ರೆ ಕರ್ನಾಟಕಕ್ಕೆ ಸಿಕ್ಕೋದು 14 ರೂಪಾಯಿ. ಅದೇ ಬೇರೆ ಸ್ಟೇಟ್ಸ್ ಅನ್ನು ನೋಡಿದ್ರೆ 1,000 ಮೇಲೆ ತನಕ ಕೊಡುತ್ತಿದೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದೆ, ಸೊ ಅದಕ್ಕೆಲ್ಲ 1,000 ಮೇಲೆ ಕೊಡ್ತಿದೆ. ಸೊ ಅದಕ್ಕೋಸ್ಕರ ನಾವು ನಳಿನ್ ಕುಮಾರ್ ಹತ್ರ ಹೇಳಿದ್ದು, ಬರೀ ಹಿಂದುತ್ವ ಮತ್ತೆ ಮುಸ್ಲಿಂ ಅದನ್ನೆಲ್ಲ ಹೇಳಿ ಇವಾಗ ABPನೂ ಆಗಿರ್ಬೋದು ಕಾಲೇಜಲ್ಲಿ ವಿಷ ಬಿತ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ಕಾರಣಕ್ಕೆ ಇದೆಲ್ಲ ಮಾಡಬಾರ್ದು ಅಂತೇಳಿ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಒಂದು ಸೌಜನ್ಯ ಅಂತ ಹೇಳಿ ಒಂದು ಹುಡುಗಿ, ಅವಳು ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ಅವಳದು ರೇಪ್ ಆಗಿದೆ. ಅವಳ ಅಮ್ಮನಿಗೆ ಪ್ರಾಮಿಸ್ ಮಾಡಿದ್ದಾರೆ, ನರೇಂದ್ರ ಮೋದಿ ಹತ್ರ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಹತ್ರ ಎಲ್ಲ ಮಾತಾಡಿಸ್ತೀನಿ, ಈ ವಿಷಯಕ್ಕೆ ಒಂದು ಪರಿಹಾರ ಕೊಡಿಸಿ ಅಂತೇಳಿ. ಆದರೆ ಯಾವುದೇ BJP ಅವರು ಯಾರು ಇದಕ್ಕೆ ಮುಂದೆ ಬಂದು ಯಾರು ಸಪೋರ್ಟ್ ಕೊಡ್ತಿಲ್ಲ ಸೌಜನ್ಯ ವಿಷಯದಲ್ಲಿ. ಅದೇ ರೀತಿ ನಾವು ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಅವ್ರ ವಿಷಯ ಮಾತಾಡ್ಬೇಕಂತ ಹೇಳಿದ್ರೆ, ಸೌಜನ್ಯ ವಿಷಯದಲ್ಲಿ ನಮಗೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಒಂದು ಎಕ್ವಿಟಲ್ ಕಮಿಟಿ ಮಾಡ್ಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು NSY ಅವರೆಲ್ಲ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ವಿ. ಆದರೆ ಇವತ್ತು ನಮಗೆ ಅಲ್ಲಿ ಸಿಗ್ಲಿಲ್ಲ. ಅವ್ರ ಮನೆ ಬಿಟ್ಟು ಹೋಗಿದಾರಂತೆ ನಳಿನ್ ಕುಮಾರ್ ಅವರು. ಸೊ ಇದು ಇನ್ನು ಹೀಗೇನೆ ಹೋದ್ರೆ ನಾವಿನ್ನು ವಿದ್ಯಾರ್ಥಿ ಸಂಘಟನೆಗಳು ಬಿಡುವುದಿಲ್ಲ. ಇನ್ನು ನಾವು ಕಾಂಗ್ರೆಸ್ ಹಾಗೂ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲ ಸೇರಿ ಇನ್ನು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದೇವೆ ನಳಿನ್ ಕುಮಾರ್ ಅವರಿಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.